ಈ ವಿಡಿಯೋದಲ್ಲಿ ಹೇಳಿರುವಂತೆ ಐರ್ಲೆಂಡ್ ವಿರುದ್ಧ ಇಂಡಿಯಾ ಸೋಲಲಿಕ್ಕೆ ಕಾರಣ ಗೌತಮ್ ಗಂಭೀರ್ ಅಂತ ಹೇಳಿದ್ದಾರೆ. ಈ ವಿಡಿಯೋದಲ್ಲಿ ಹೇಳಿದ ಗಂಭೀರ್ ಕಾರಣ ಅಂತ ಹೇಳಿದ್ದು ಸರಿನಾ ತಪ್ಪ? ನಿಮ್ಮ ಕಮೆಂಟ್ ತಿಳಿಸಿ. ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಟೀಮ್ ಇಂಡಿಯಾ ಸೀರೀಸ್ ಸೋಲಕ್ಕೆ ಕಾರಣ ಇವನೇ ನೋಡಿ, ಗೌತಮ್ ಗಂಭೀರ್. ನಾನು ಶ್ರೇಯಸ್ ಅಯ್ಯರ್ನು ಬ್ಲೇಮ್ ಮಾಡಲ್ಲ, ಯಾರನ್ನೂ ಬ್ಲೇಮ್ ಮಾಡಲ್ಲ, ಗೌತಮ್ ಗಂಭೀರ್ನೇ ಬ್ಲೇಮ್ ಮಾಡೋದು. ಇವನಿಂದನೇ ಸೋಲೋ ಕಾರಣ. ಇವರು IPL ನೆಲ್ಲ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಒಂದು ಐರ್ಲೆಂಡ್ ಸಣ್ಣ ಟೀಮ್ ರೀ, ಅಂತವ್ರ ಜೊತೆ ಇವರು ಸೀರೀಸ್ ನ ಸೋತಿದ್ದಾರೆ, ಅದು T20. ಏನ್ ಹೇಳೋದು ಇದಕ್ಕೆ? ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ, ಪುವರ್ ಕ್ಯಾಪ್ಟನ್ಸಿ. ಇವತ್ತು ಅವತ್ತು ಯಾರ ಬ್ಯಾಟ್ ಇಂದನೂ ರನ್ ಬಂದಿಲ್ಲ. ಹಿಸ್ಟಾರಿಕಲಿ ಐರ್ಲೆಂಡ್ ಗೆದ್ದಿದ್ದಾರೆ ಇಂಡಿಯನ್ ಜೊತೆ ಅಂತಂದ್ರೆ ನಿಜಕ್ಕೂ ಅವರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇದು ಗೌತಮ್ ಗಂಭೀರ್ ವೈಫಲ್ಯ. ಇವತ್ತು ಸೂರ್ಯವಂಶನ ಇವರು ಮನಸ್ಸು ಮಾಡಿದ್ರೆ ಆಟ ಆಡಿಸಬಹುದಾಗಿತ್ತು. ನನಗಂತೂ ಗೊತ್ತಿಲ್ಲ ಇವರು ಉದ್ದೇಶ ಏನು ಅಂತ. ಆದ್ರೆ ಟೀಮ್ ಇಂಡಿಯಾದವರು ಮಾತ್ರ ಐತಿಹಾಸಿಕ ಸೋಲು. ಈ ಗೌತಮ್ ಗಂಭೀರ್ ಕೋಚಿಂಗ್ ಅಲ್ಲಿ ಟೀಮ್ ಇಂಡಿಯಾದವರು ಗೆಲ್ಲೋದಕ್ಕಿಂತ ಹಿಸ್ಟ್ರಿ ಮಾಡೇ ಸೋತಿದ್ದಾರೆ. ಐರ್ಲೆಂಡ್ ಜೊತೆ ಸೋತಿದಾರಲ್ವಾ, ಇದು ಒಂದು ರೀತಿ ಹಿಸ್ಟ್ರಿನೇ.